ಕಳೆದ ವರ್ಷ ದುಷ್ಕರ್ಮಿಗಳಿಂದ ಹತ್ಯೆಗೀಡಾದ ಬಿಜೆಪಿ ಯುವ ಮೋರ್ಚಾ ಮುಖಂಡ ಪ್ರವೀಣ್ ನೆಟ್ಟಾರ್ ಅವರ ಕುಟುಂಬಕ್ಕೆ ಬಿಜೆಪಿ ಪಕ್ಷದ ವತಿಯಿಂದ ನಿರ್ಮಿಸಿ ನೀಡಿದ ನೂತನ ಮನೆಯ ಗೃಹ ಪ್ರವೇಶ ನಡೆಯಿತು. ಸ್ವಾಮೀಜಿಗಳು, ಸಾಮಾಜಿಕ, ಧಾರ್ಮಿಕ ಹಾಗೂ ರಾಜಕೀಯ ಕ್ಷೇತ್ರದ ಪ್ರಮುಖರು ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಹಾರೈಸಿದರು. ನೂತನ ಮನೆಯ ಸಮೀಪದಲ್ಲಿ ನಿರ್ಮಿಸಿರುವ ಪ್ರವೀಣ್ ನೆಟ್ಟಾರ್ ಅವರ ಪ್ರತಿಮೆಯನ್ನ ಸಂಸದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಮಾಡಿದರು. ಈ ಸಂದರ್ಭದಲ್ಲಿ ಸ್ವಾಮೀಜಿಗಳು ಆಶೀರ್ವಚನವನ್ನ ನೀಡಿದರು. ಪ್ರವೀಣ್ ನೆಟ್ಟಾರ್ ಮನೆ ಗೃಹ ಪ್ರವೇಶಕ್ಕೆ ಆಗಮಿಸಿದ್ದ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮಾಧ್ಯಮದ ಜೊತೆ ಮಾತನಾಡಿ, ಪುತ್ತೂರು ಪಕ್ಷೇತರ ಅಭ್ಯರ್ಥಿ ಅರುಣ್ ಪುತ್ತಿಲ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅರುಣ್ ಪುತ್ತಿಲ ಯಾವ ಸೀಮೆಯ ಹಿಂದುತ್ವವಾದಿ, ದೇವಸ್ಥಾನದ ದುಡ್ಡು ಕೊಳ್ಳೆ ಹೊಡೆದ, ಮಹಿಳೆಗೆ ವಾಹನ ಡಿಕ್ಕಿ ಹೊಡೆದು ಅಲ್ಲೇ ಬಿಟ್ಟು ಹೋಗಿರುವ ಮತ್ತು ಹಿಂದೂಗಳ ಮೇಲೆಯೇ ದೌರ್ಜನ್ಯ ನಡೆಸಿರುವ ವ್ಯಕ್ತಿ ಅರುಣ್ ಪುತ್ತಿಲ. ಅಕ್ರಮ ಗೋ ಸಾಗಾಟ ಮಾಡುವಾಗ ಹಿಂದೂ ಸಂಘಟನೆಯ ಕಾರ್ಯಕರ್ತರು ತಡೆದಾಗ ಅವರಲ್ಲಿ ಅರುಣ್ ಕೂಡ ಅದರಲ್ಲಿ ಒಬ್ಬನಾಗಿದ್ದ ಅಷ್ಟೇ ಎಂದು ಪ್ರಭಾಕರ್ ಭಟ್ ಹೇಳಿದ್ದಾರೆ. ದೇಶಭಕ್ತ ಬಂಧುಗಳು, ಇದು ನಮಗೊಂದು ಸಿಕ್ಕಿದಂಥ ಒಂದು ಒಳ್ಳೆಯ ಅವಕಾಶ. ಈ ದೇಶವನ್ನು ಉಳಿಸಬೇಕು, ಹಿಂದುತ್ವವನ್ನು ಉಳಿಸಬೇಕು ಅಂತ ಹೇಳುವಂಥ ಪ್ರತಿಜ್ಞೆ ತಗೊಳ್ಬೇಕು ತಮ್ಮ ಓಟಿನ ಮುಖಾಂತರ. ಅದಕ್ಕೋಸ್ಕರ ಪ್ರವೀಣ್ನ ಹತ್ಯೆ ಆಗಿದೆ, ಒಂದು ಬಲಿದಾನ ಆಗಿದೆ, ಒಂದು ಮನೆ ಕಟ್ಟಿದ್ದಾರೆ, ಅಷ್ಟಕ್ಕೆ ಸಮಾಧಾನ ಇಲ್ಲ ನಮಗೆ. ಪ್ರವೀಣ್ಣಿಗೂ ಅಷ್ಟಕ್ಕೆ ಸಮಾಧಾನ ಇಲ್ಲ. ಪ್ರವೀಣ್ನ ಮನಸ್ಸಲ್ಲಿ ಕೂಡ ಇಲ್ಲಿರುವಂಥ ಎಲ್ಲ ಕ್ಷೇತ್ರಗಳಲ್ಲಿ ಭಾಜಪ ಗೆದ್ದು ಬರಬೇಕು ಅಂತ ಹೇಳುವಂಥ ಚಿಂತನೆ ಅವನಿದೆ. ಅದಕ್ಕೋಸ್ಕರ ಓಡಾಟ ಮಾಡ್ತಾ ಇದ್ದವಂಥವನು ಅವನು. ಅದಕ್ಕೆ ನನ್ನ ಬಲಿ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತೆ ಕರ್ನಾಟಕದಲ್ಲಿ ಗೆಲ್ಲುತ್ತೆ, ಮತ್ತೆ ದೇಶದಲ್ಲಿ ಗೆಲ್ಲುತ್ತೆ. ಸರ್, ಈಗ ಪುತ್ತೂರಲ್ಲಿ ಹಿಂದುತ್ವದ ಪಾರ್ಟಿ, ಅದು ಕಮ್ಯುನಲ್ ಪಾರ್ಟಿ, ಅದು ಹಿಂದುತ್ವವನ್ನೇ ಬೆಳೆಸ್ತಾ ಇರುವಂಥ ಪಾರ್ಟಿ, ಜಗಳ ಮಾಡಿಸುವಂಥ ಪಾರ್ಟಿ ಅಂತ ಹೇಳಬೇಕಾದ್ರೆ ಯಾರೊಬ್ಬ ಎದ್ದು ನಿಂತು ನಾನು ಹಿಂದುತ್ವ ಅಂತ ಹೇಳೋದು. ಹಿಂದೆನೂ ಹಿಂದುತ್ವಕ್ಕೋಸ್ಕರ ಏನು ಕೆಲಸ ಮಾಡಲಿಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಗೋ ಸಾಗಾಟ ಆಗುವಾಗ ಎಲ್ಲರೂ ಇದ್ರು ಅಂತ ಅವನು ಎದುರು ನಿಂತಿರ್ಬೋದು. ಅವನು ಹಿಂದೂಗಳ ವಿರುದ್ಧನೇ ಹೋರಾಟ ಮಾಡಿರುವಂಥದ್ದು. ಅವನ ಅಫಿಡವಿಟ್ನಲ್ಲಿ ಬರ್ಕೊಂಡಿದ್ದಾನವ. ಏನೇನು ಕೇಸುಗಳು ಅವರ ಮೇಲಿದೆ ಒಂದು ಸ್ವಲ್ಪ ನೋಡಿ, ಆ ಕೇಸುಗಳೇನಿದೆ ಅಂಥವ್ರು ಹಿಂದುತ್ವನ. ಹಿಂದೂಗಳಿಗೆ ಹೊಡೆದವರು, ದೇವಸ್ಥಾನದ ಹಣ ಹೊಡೆದವರು, ಒಂದು ಹೆಣ್ಣು ಮಗಳು ಡ್ರೈವ್ ಮಾಡ್ತಾ ಹೋದಾಗ ಬಿದ್ದು ಸತ್ತಾಗ ಅದನ್ನು ನೋಡಿದ ಮಾನವೀಯತೆ ಇಲ್ಲದಂಥವ್ರು.